ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಾಗವತಂ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ. ಶ್ರೀಮದ್ ಭಾಗವತಂ ಮೊದಲನೆಯ ಸ್ಕಂದ ಓಕೆ ಮೊದಲನೆಯ ಸ್ಕಂದ 18ನೇ ಅಧ್ಯಾಯ ಶ್ಲೋಕ 22. ಎಸ್ ಹರೇ ಕೃಷ್ಣ. ಯತ್ರಾನುರಕ್ತ ಸ ಏವ ಧೀರ ವ್ಯರ್ಥೋಹ್ಯ ದೇಹ ಆದಿಷು ಸಂಗಂ ಊಢಂ ವ್ರಜಂತಿ ತತ್ಪಾರಮಹಂಸ್ಯಂ ಅಂತ್ಯಂ ಯಸ್ಮಿನ್ ಅಹಿಂಸಾ ಉಪಶಮ ಸ್ವಧರ್ಮ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಂ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಪರಮಪ್ರಭು ಶ್ರೀಕೃಷ್ಣನಲ್ಲಿ ಅನುರಕ್ತರಾದ ಆತ್ಮ ಸಂಯಮಿಗಳು ಜಡದೇಹ ಮತ್ತು ಸೂಕ್ಷ್ಮ ಮನಸ್ಸು ಒಳಗೊಂಡಂತೆ ಭೌತಿಕ ಅನುರಕ್ತಿಯ ಜಗತ್ತನ್ನು ಇದ್ದಕ್ಕಿದ್ದಂತೆ ತ್ಯಾಗ ಮಾಡಿ ವೈರಾಗ್ಯ ಜೀವನದ ಅತ್ಯುನ್ನತ ಪರಿಪೂರ್ಣ ಪಡೆಯಲು ಹೊರಟು ಹೋಗುತ್ತಾರೆ. ಹಾಗೆ ಹೋಗುವವರನ್ನು ಅಹಿಂಸೆ ಮತ್ತು ವೈರಾಗ್ಯಗಳು ತಾವಾಗಿಯೇ ಹಿಂಬಾಲಿಸುತ್ತವೆ. ಭಾವಾರ್ಥ ಓದ್ತೇನೆ ಕನ್ನಡದಲ್ಲಿ, ಯಾಕೆಂದರೆ ಆಗ ನಾನು ಇಂಗ್ಲೀಷಲ್ಲಿ ಓದಿದಲ್ಲ. ಓಕೆ. ಭಾವಾರ್ಥ: ಕೇವಲ ಆತ್ಮ ಸಂಯಮಿಯು ಮಾತ್ರ ದೇವೋತ್ತಮ ಪರಮಪುರುಷನಲ್ಲಿ ಕ್ರಮೇಣ ಅನುರಕ್ತನಾಗುತ್ತಾನೆ. ಆತ್ಮ ಸಂಯಮಿ ಎಂದರೆ ಅಗತ್ಯಕ್ಕಿಂತ ಹೆಚ್ಚು ಇಂದ್ರಿಯ ಭೋಗದಲ್ಲಿ ನಿರತನಾಗದವನು ಎಂದರ್ಥ. ಯಾರು ಆತ್ಮ ಸಂಯಮಿಗಳಲ್ಲವೋ ಅವರು ಇಂದ್ರಿಯ ಭೋಗದಲ್ಲಿ ಆಸಕ್ತರಾಗುತ್ತಾರೆ. ಶುಷ್ಕವಾದ ಹೂವಾತ್ಮಕ ಚಿಂತನೆಯು ಮನಸ್ಸಿನ ಸೂಕ್ಷ್ಮ ಬಗೆಯ ಇಂದ್ರಿಯ ಭೋಗವು ವ್ಯಕ್ತಿಯನ್ನು ಅಂಧಕಾರ ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ. ಆತ್ಮ ಸಂಯಮಿಗಳಾದವರು ಲೌಕಿಕ ಅಸ್ತಿತ್ವದ ಬದುಕಿನಿಂದ ಮುಕ್ತಿ ಮಾರ್ಗದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು. ಆದುದರಿಂದ ಅಂಧಕಾರ ಮಾರ್ಗದಲ್ಲಿ ಯಾರು ಸಾಗಬಾರದೆಂದು ಬೆಳಕಿನ ದಾರಿಯಲ್ಲಿ ಅಥವಾ ಮುಕ್ತಿ ಮಾರ್ಗದಲ್ಲಿ ಪ್ರಗತಿಪರವಾಗಿ ಮಾರ್ಗಕ್ರಮಣ ಮಾಡಬೇಕೆಂದು ವೇದಗಳು ವಿಧಿಸುತ್ತವೆ. ಲೌಕಿಕ ಭೋಗದಲ್ಲಿ ಇಂದ್ರಿಯಗಳನ್ನು ಕೃತಕವಾಗಿ ನಿರ್ವಹಿಸುವುದರಿಂದ ಆತ್ಮ ಸಂಯಮವನ್ನು ಸಾಧಿಸುವುದು ಅಸಾಧ್ಯ. ಆದರೆ ಒಬ್ಬನು ತನ್ನ ಶುದ್ಧೇಂದ್ರಿಯಗಳನ್ನು ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗಿಸಿ ಆತನಲ್ಲಿ ನಿಜವಾಗಿ ಅನುರಕ್ತನಾಗಿ ಆತ್ಮ ಸಂಯಮವನ್ನು ಸಾಧಿಸಬಹುದು. ಇಂದ್ರಿಯಗಳನ್ನು ಬಲವಂತವಾಗಿ ನಿಯಂತ್ರಿಸುವುದು ಅಸಾಧ್ಯ, ಆದರೆ ಅವನ್ನು ಸರಿಯಾದ ಪ್ರವೃತ್ತಿಯಲ್ಲಿ ತೊಡಗಿಸಬಹುದು. ಶುದ್ಧೀಕೃತ ಇಂದ್ರಿಯಗಳು ಭಗವಂತನ ದಿವ್ಯ ಸೇವೆಯಲ್ಲಿ ಸದಾ ತೊಡಗಿರುತ್ತವೆ. ಇಂದ್ರಿಯಾನುಸಂಧಾನದ ಈ ಪರಿಪೂರ್ಣ ನೆಲೆಯೇ ಭಕ್ತಿಯೋಗ. ಹಾಗೂ ಅವರು ಯಾವಾಗ ಬೇಕಾದರೂ ಭಗವಂತನ ಸೇವೆಗಾಗಿ ತಮ್ಮ ಮನೆ ಅಥವಾ ಶರೀರದ ವ್ಯಾಮೋಹವನ್ನು ತ್ಯಜಿಸಬಲ್ಲರು. ಇದನ್ನೇ ಪರಮಾಂಸ ಹಂತ ಎಂದು ಕರೆಯಲಾಗುವುದು. ಹಂಸ ಪಕ್ಷಿಗಳು ಹಾಲು ಮತ್ತು ನೀರನ್ನು ಬೆರೆಸಿಕೊಟ್ಟಾಗ ಹಾಲನ್ನು ಮಾತ್ರ ಸ್ವೀಕರಿಸುತ್ತವೆ. ಅದೇ ರೀತಿ ಯಾರು ಮಾಯೆಯ ಸೇವೆಯ ಬದಲು ಭಗವಂತನ ಸೇವೆಯನ್ನು ಆರಿಸಿಕೊಳ್ಳುತ್ತಾರೋ ಅವರನ್ನು ಪರಮಹಂಸರೆಂದು ಕರೆಯಲಾಗಿದೆ. ಅವರು ಅಹಂಕಾರ ಶೂನ್ಯತೆ, ದರ್ಪ ಮುಕ್ತತೆ, ಅಹಿಂಸೆ, ಸೇರಣೆ, ಸರಳತೆ, ಗೌರವಪೂರ್ಣತೆ, ಪೂಜ್ಯತೆ, ಭಕ್ತಿ ಮತ್ತು ಪ್ರಾಮಾಣಿಕತೆ ಇಂಥ ಎಲ್ಲ ಬಗೆಯ ಸದ್ಗುಣಗಳನ್ನು ಸಹಜವಾಗಿಯೇ ಹೊಂದಿದವರಾಗಿರುತ್ತಾರೆ. ಭಗವದ್ಭಕ್ತನಲ್ಲಿ ಎಲ್ಲ ದೈವಿಕ ಗುಣಗಳು ಸಹಜವಾಗಿ ಇರುತ್ತದೆ. ಹೀಗೆ ಭಗವಂತನ ಸೇವೆಗಾಗಿ ತಮ್ಮನ್ನು ಸಂಪೂರ್ಣವಾಗಿ ತೆತ್ತುಕೊಂಡು ಪರಮಹಂಸರು ತುಂಬ ವಿರಳ ಅಂತೆ. ಓಕೆ. ಮುಕ್ತಾತ್ಮರಲ್ಲಿಯೂ ಕೂಡ ಅಂಥವರು ಕಡಿಮೆ ಎಂದು ಹೇಳಬೇಕು. ನಿಜವಾದ ಅಹಿಂಸೆ ಎಂದರೆ ಅಸೂಯೆಯಿಂದ ಮುಕ್ತವಾಗಿರುವುದು. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬನಿಗೂ ತನ್ನ ಸಹಜೀವಿಗಳ ಬಗ್ಗೆ ಅಸೂಯೆ ಇರುತ್ತದೆ. ಆದರೆ ಭಗವಂತನ ಸೇವೆಗೆ ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿರುವ ನಿಜವಾದ ಪರಮಹಂಸನಿಗೆ ಕಿಂಚಿತ್ ಅಸೂಯೆ ಇರುವುದಿಲ್ಲ. ಅವನು ಪ್ರತಿಯೊಬ್ಬ ಜೀವಿಯನ್ನು ಭಗವಂತನ ಸಂಬಂಧದಲ್ಲಿ ಇರಿಸಿ ಪ್ರೀತಿಸುತ್ತಾನೆ. ನಿಜವಾದ ವೈರಾಗ್ಯವೆಂದರೆ ಭಗವಂತನನ್ನು ಪೂರ್ಣವಾಗಿ ಅವಲಂಬಿಸುವುದು. ಪ್ರತಿಯೊಬ್ಬ ಜೀವಿಯೂ ಇನ್ನೊಬ್ಬನನ್ನು ಅವಲಂಬಿಸುವುದು ಸಹಜ. ಅವನ ಸ್ವರೂಪವೇ ಅಂಥದ್ದು. ವಾಸ್ತವವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಭಗವಂತನ ಕರುಣೆಯನ್ನು ಅವಲಂಬಿಸಿರುತ್ತಾನೆ. ಆದರೆ ಯಾವಾಗ ಅವನು ಭಗವಂತನೊಂದಿಗೆ ತನಗಿರುವ ಸಂಬಂಧವನ್ನು ಮರೆಯುತ್ತಾನೋ ಆಗ ಅವನು ಭೌತಿಕ ಪ್ರಕೃತಿಯ ಸ್ಥಿತಿಗಳನ್ನು ಅವಲಂಬಿಸ್ತಾನೆ. ಭೌತಿಕ ಪ್ರಕೃತಿಯ ಸ್ಥಿತಿಗಳ ಅವಲಂಬನೆಯನ್ನು ತ್ಯಜಿಸಿ
ಭಗವಂತನ ಕರುಣೆಯನ್ನು ಸಂಪೂರ್ಣವಾಗಿ ಅವಲಂಬಿಸದೆ ವೈರಾಗ್ಯ. ನಿಜವಾದ ಬಿಡುಗಡೆ ಎಂದರೆ ಜಡಸ್ಥಿತಿಗಳನ್ನು ಅವಲಂಬಿಸದೆ ಭಗವಂತನ ಕರುಣೆಯಲ್ಲಿ ಸಂಪೂರ್ಣವಾಗಿ ಶ್ರದ್ಧೆ ಹೊಂದುವುದೇ ಆಗಿದೆ. ಈ ಪರಮಾಂಸ ಸ್ಥಿತಿಯೇ ಭಗವಂತನ ಭಕ್ತಿ ಸೇವೆಯ ಪ್ರಕ್ರಿಯೆಯಾಗಿದೆ. ಪ್ರಕ್ರಿಯೆಯಾದ ಭಕ್ತಿಯೋಗದ ಅತ್ಯುನ್ನತ ಪರಿಪೂರ್ಣ ಹಂತ. ಹಾಗಾಗಿ ಇವತ್ತಿನ ಟಾಪಿಕ್ ನಿಜವಾದ ಬಿಡುಗಡೆ ಎಂದರೆ ಜಡಸ್ಥಿತಿಗಳನ್ನು ಅವಲಂಬಿಸದೆ ಭಗವಂತನ ಕರುಣೆಯಲ್ಲಿ ಸಂಪೂರ್ಣವಾಗಿ ಶ್ರದ್ಧೆ ಹೊಂದುವುದೇ ಆಗಿದೆ. ಓಕೆ, ಎಸ್, ಹರೇ ಕೃಷ್ಣ. ಈಗ ಯಾಕೆ ನಾನು ಇದನ್ನು ಇವತ್ತು ತೆಗ್ದೆ ಅಂದರೆ, ನೋಡಿ, ಈಗ ಪ್ರಭುಪಾದ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಲ್ಲಿ ಇದ್ರು. ಪ್ರಭುಪಾದ್ ಹೇಳುವಂಥದ್ದು, ವಿ ಗಾಟ್ ಇಂಡಿಪೆಂಡೆನ್ಸ್ ಬಿಕಾಸ್ ಆಫ್ ಸುಭಾಷ್ ಚಂದ್ರ ಬೋಸ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ನಾಟ್ ಬಿಕಾಸ್ ಆಫ್ ಗಾಂಧಿ. ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ಮತ್ತೆ ಪ್ರಭುಪಾದ್ ತುಂಬಾ ಎಂತ ಹೇಳುವಂಥದ್ದು, ದೇ ವೇರ್ ವೆರಿ ಕ್ಲೋಸ್, ನಿಕಟ. ಹಾಗೆ ಪ್ರಭುಪಾದ್ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ಮತ್ತೆ ಪ್ರಭುಪಾದ್ ಎಂತ ಮಾಡಿದ್ರು ಅಂದ್ರೆ, ಸ್ಕಾಟಿಷ್ ಚರ್ಚಲ್ಲಿ ಕಲ್ತದ್ದು ಕೋಲ್ಕತ್ತಾದಲ್ಲಿ, ಅವರು ಡಿಗ್ರಿ ತಗೊಳ್ಳಿಲ್ಲ. ಅಂದ್ರೆ ಅಷ್ಟು, ಯಾಕೆಂದ್ರೆ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಲ್ಲಿ ಇದ್ರು ಅವರು. ಹಿ ವಾಸ್ ವೇರಿಂಗ್ ವೈಟ್ ಅಂಡ್ ವೈಟ್. ಹಾಗೆ ಅವರು 1922 ಅಲ್ಲಿ ಅವರ ಗುರುವನ್ನು ಭೇಟಿ ಆಗ್ತಾರೆ ಮೊದಲ ಬಾರಿಗೆ, ಫಸ್ಟ್ ಟೈಮ್. ಆದರೆ ಈ ಲೀಲೆಯಲ್ಲಿ ಮೊದಲ ಬಾರಿಗೆ, ಬಟ್ ಈಸ್ ಗುರು ಈಸ್ ಇಟರ್ನಲಿ ಈಸ್ ಗುರು ಅಂಡ್ ಈಸ್ ಇಟರ್ನಲಿ ಈಸ್ ಡಿಸೈಪಲ್. ಈಗ ನಮಗೆ ಈ ಲೀಲೆಯಲ್ಲಿ ಪ್ರಭುಪಾದ್ 1922 ಅಲ್ಲಿ ಭೇಟಿ ಆಗ್ತಾರೆ. ಆದರೆ ದೇ ಆರ್ ಇಟರ್ನಲಿ ಬೋತ್ ಆರ್ ಮೀಟಿಂಗ್. ಇಟರ್ನಲಿ ಅಂದ್ರೆ ಸನಾತನ, ಇಟರ್ನಲ್ ಗುರು. ಆದರೆ ಲೀಲೆಯಲ್ಲಿ ಬರುವಾಗ ಈ ರೀತಿ ಆಗ್ತದೆ. ಸೊ ಈಗ ಲೀಲೆಯಲ್ಲಿ ಈಸ್ ಮೀಟಿಂಗ್ ಫಸ್ಟ್ ಟೈಮ್, ಆದರೆ ಇಟರ್ನಲಿ ದೇ ಆರ್ ಬೋತ್ ಸ್ಪಿರಿಚುವಲ್ ಮಾಸ್ಟರ್ ಅಂಡ್ ಡಿಸೈಪಲ್. ಸೊ ಬೋತ್ ದೇ ಆರ್ ಮೀಟಿಂಗ್. ಹಾಗೆ ಇಲ್ಲಿ ಭೇಟಿಯಾಗುವಾಗ ಪ್ರಭುಪಾದ್ ಭೇಟಿಯಾಗುವಾಗ ದೂರದಲ್ಲಿ ನೋಡ್ತಾರೆ. ದೂರದಲ್ಲಿ ನೋಡುವಾಗಲೇ ಅವರ ಗುರು ಹೇಳುವಂಥದ್ದು, ನೀವು ತುಂಬಾ ಯೌವನಸ್ಥರು, ನೀವು ಕೃಷ್ಣ ಪ್ರಜ್ಞೆಯನ್ನು ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡ್ಬೇಕಂತ ಫಸ್ಟಿಗೆ ನೋಡುವಾಗಲೇ. ಆಕ್ಚುಲಿ ಪ್ರಭುಪಾದ್ ರೆಫ್ಯೂಸ್ ಮಾಡಿದ್ರು. ಅಂದ್ರೆ ಬೇಡ, ಅವರ ಗೆಳೆಯನ ಹತ್ರ ಹೇಳಿದ್ರು, ಬೇಡ ಹೋಗುದು. ಆದ್ರೆ ಗೆಳೆಯ ಎಂತ ಮಾಡಿದ, ಹೋಗುವ. ಪ್ರಭುಪಾದ್ ಹೇಳಿದ್ರು, ಇಲ್ಲ, ನಾನು ತುಂಬಾ ಭೋಗ ಸ್ವಾಮಿಗಳನ್ನು ನೋಡಿದ್ದೇನೆ, ನನಗೆ ಈ ಸ್ವಾಮೀಜಿಗಳ ಮೇಲೆ ಎಂತ ನಂಬಿಕೆ ಹೋಗಿದೆ. ಯಾಕೆಂದ್ರೆ ಅವರ ತಂದೆ ಇವತ್ತು ವೈಷ್ಣವ, ಗ್ರೇಟ್ ವೈಷ್ಣವ. ಅವರ ತಂದೆ ಎಂತ ಮಾಡೋದಂದ್ರೆ ಎಲ್ಲರನ್ನು ಕರೆಯುವಂಥದ್ದು. ಈಗ ಸ್ಯಾಫ್ರನ್ ಹಾಕಿದವರೆಲ್ಲ, ಗಡ್ಡ ಬಿಟ್ಟವರು, ಕೆಲವರೆಲ್ಲ ಬೀಡಿ ಹೇಳ್ತಾರೆ, ಕೆಲವರು ಗಾಂಜಾ ಹೇಳಿದ್ದಾರೆ, ಅಂತವರೆಲ್ಲ ಬರುವಂಥದ್ದು. ಸ್ಯಾಫ್ರನ್ ಹಾಕಿದವರನ್ನೆಲ್ಲ ಕರೆಯುವಂಥದ್ದು, ಮತ್ತೆ ಊಟ ಬಡಿಸುವಂಥದ್ದು. ಆಕ್ಚುಲಿ ಶಾಸ್ತ್ರದಲ್ಲಿ ಉಂಟು, ನಾವು ಮನೆಯಲ್ಲಿ ಗೃಹಸ್ಥ, ಎಸ್ಪೆಷಲಿ ಗೃಹಸ್ಥ ಅಡಿಗೆ ಮಾಡಿದ ಮೇಲೆ ಎಂತ ಮಾಡಬೇಕು? ಎಸ್, ಯಾರು ಹೇಳ್ತೀರಿ? ಗೃಹಸ್ಥ ಅಡಿಗೆ ಮಾಡಿದ ಮೇಲೆ ಎಂತ ಮಾಡಬೇಕು? ಇಮಿಡಿಯೇಟ್ ತಿನ್ಬೇಕಾ? ಎಂತ ಮಾಡ್ಬೇಕು ಗೃಹಸ್ಥ? ಇಲ್ಲ, ಮನೆ ಹೊರಗೆ ಹೋಗಿ ಕೇಳಬೇಕು, ಯಾರು ಹಸಿವೆ ಇದ್ದಾರೋ ಓಕೆ, ಯಾರೆಲ್ಲ ಮಾಡ್ತಾ ಇದ್ದೀರಿ ಅಂತ ಇದನ್ನು? ಕರಿತಿದ್ರು. ಯಾರೆಲ್ಲ ಮಾಡ್ತಾ ಇದ್ದೀರಿ? ಎಲ್ಲ ಗೃಹಸ್ಥನವರು? ಎಸ್. ಇಲ್ಲ ಪ್ರಭುಜಿ, ನಾವು ಮಾಡ್ತಾ ಇಲ್ಲ. ಯಾರು ಮಾಡ್ತಾ ಇಲ್ವಾ? ಇಲ್ಲ. ಓಕೆ, ಇವತ್ತು ನಿಮಗೆ ಒಂದು ಉಪಾಯ ಹೇಳ್ತೇನೆ. ಎಸ್, ನೋಡಿ, ಅಟ್ಲೀಸ್ಟ್ ಇಷ್ಟನ್ನಾದ್ರು ಮಾಡಿ. ಹೇಗೆ ಅಂದ್ರೆ, ಆಕ್ಚುಲಿ ಈ ರೀತಿ ಮಾಡಬೇಕು. ನಾವು ಕರೆದು ಊಟ ಹಾಕಬೇಕು, ಮತ್ತೆ ನಾವು ತಿನ್ಬೇಕು. ಅತಿಥಿ ದೇವೋ ಭವ. ಹಾಗೆ ಯಾಕೆಂದ್ರೆ ಪ್ರಭುಪಾದ್ ತಂದೆ ಈ ರೀತಿ ಮಾಡ್ತಾ ಇದ್ರು, ಅಂಡ್ ಹಿ ವಾಸ್ ಗೆಟಿಂಗ್ ಗ್ರೇಟ್ ಹ್ಯಾಪಿನೆಸ್ ಬೈ ಸರ್ವಿಂಗ್. ವೈಷ್ಣವ ಮೀನ್ಸ್ ಸರ್ವಿಂಗ್. ವೈಷ್ಣವ ವಿಲ್ ಗೆಟ್ ಹ್ಯಾಪಿನೆಸ್ ಬೈ ಸರ್ವಿಂಗ್. ಹಾಗೆ ಸೇವೆ ಮಾಡುವುದರಿಂದ ನಿಜವಾದ ಖುಷಿ ಸಿಗ್ತದೆ. ಆ ರೀತಿ ಮಾಡ್ತಾ ಇದ್ರು. ಈಗ ಹೇಗೆ ಅಂದ್ರೆ ನೋಡಿ, ಅಡಿಗೆ ಮಾಡಿದ ಮೇಲೆ ಟೇಸ್ಟ್ ನೋಡ್ಲಿಕ್ಕಿಲ್ಲ, ಭಗವಂತನ ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡಿದ ಮೇಲೆ
ಎಂತಂದ್ರೆ ಸ್ವಲ್ಪ ಅಂದ್ರೆ ಒಂದು ಪ್ಲೇಟಲ್ಲಿ ಅದನ್ನು ಹಾಕಿ ಹೋಗಿ ನಿಮ್ಮ ಸ್ಲ್ಯಾಪಲ್ಲಿ ಇಲ್ಲದೆ ಹೊರಗೆ ಅಂದ್ರೆ ಯಾವುದಾದ್ರೂ ಪಕ್ಷಿಗೆ ತಿನ್ನಿಸ್ಬೇಕಂದ್ರೆ. ಯಾಕೆಂದ್ರೆ ಇಟ್ ವಿಲ್ ಬಿ, ಹೇಗೆಂದ್ರೆ ಪಕ್ಷಿಗಳಿಗೆ ಈಗ ಆದಾಯ ಸಿಕ್ಕಿದೆ, ಆದರೆ ಪ್ರಸಾದ ತಂದು ಕೂಡಲೇ ಅವರು ಲಿಬರೇಟ್ ಆಗ್ತಾರೆ. ಹಾಗೆ ಅಟ್ಲೀಸ್ಟ್ ಈಗ ಹೇಗೆಂದ್ರೆ ನಮ್ಮಲ್ಲಿ ಹೇಗೆ ರೂಢಿ ಅಂದರೆ ಕಾಗಿಗೆ ಇಡುವಂಥದ್ದು, ಅಟ್ಲೀಸ್ಟ್ ಅದು ಕೂಡ ಹೇಗೆ ಅಂದರೆ ಈಗ ನಮ್ಮ ಮನೆಯಲ್ಲೆಲ್ಲ ಇಡುವಾಗ ಕಾಗೆ ಹಾಗೆ ಇಟ್ಟು ಬರೋದಲ್ಲ, ಕಾಗೆ ಬಂದು ತಿನ್ಬೇಕು, ಅಲ್ಲಿ ನಿಲ್ಬೇಕು. ಮನೆಯಲ್ಲಿ ನಾವೆಲ್ಲ ಹೇಳ್ತಾ ಇದ್ದೇವೆ, ನಮಗೆ ತಾಯಿಯೆಲ್ಲ ಹೇಳ್ತಾ ಇದ್ರು ಹೋಗಿ ಕಾಗೆ ಇಡುವ. ಹಾಗೆ ಕಾಗೆ ಇಡುವಾಗ ಕಾಗೆ ಬಂದೆ ಅಂತಂದ್ರೆ ಅಟ್ಲೀಸ್ಟ್ ತಿನ್ಬೇಕು ಕಾಗೆ, ಯಾವುದೇ ಪಕ್ಷಿ, ಯೂಶಲಿ ಕಾಗೆ ಇಡುವಂತ ಇಲ್ಲಿ ಮಂಗಳೂರಲ್ಲಿ ಕಾಗೆ. ಹಾಗೆ ಬೇರೆ ಕಡೆ ನನಗೆ ಗೊತ್ತಿಲ್ಲ ಎಂತ ಅಂತ. ಹಾಗೆ ಪ್ರಭುಪಾದಿಯ ತಂದೆ ಅವರೆಲ್ಲರನ್ನು ಕರೆದು ಫೀಡ್ ಮಾಡುವಂಥದ್ದು, ಅವ್ರಿಗೆ ಊಟ ಹಾಕುವಂಥದ್ದು, ಪ್ರಸಾದ. ಮತ್ತೆ ಹೋಗುವಾಗ ಹೇಳುವಂಥದ್ದು, ನನ್ನ ಮಗನಿಗೆ ಬ್ಲೆಸ್ ಮಾಡಿ, ನನ್ನ ಮಗನಿಗೆ ಆಶೀರ್ವಾದ ಕೊಡಿ ಅಂತ. ಹಾಗೆ ಎಲ್ಲರೂ, ಆದರೆ ಪ್ರಭುಪಾದಿಗೆ ಅಂದರೆ ಕೆಲವರೆಲ್ಲ ಗಡ್ಡ ಎಲ್ಲ ತುಂಬ ಗಡ್ಡ ಬಿಟ್ಟು, ಕೆಲವರು ಈ ಜುಟ್ಟೆಲ್ಲ ಕಟ್ಟಿ, ಕೆಲವರೆಲ್ಲ ಇಷ್ಟು ನಾಮ, ಕೆಲವರೆಲ್ಲ ಬಂದವ್ರ ಮನೆಯಲ್ಲಿ ಗಾಂಜಾ ಎಳೆಯುವಂಥ, ಕೆಲವರು ಬೀಡಿ ಎಳೆಯುವಂಥದ್ದು, ಈ ರೀತಿ ಅಲ್ಲ. ಹಾಗೆ ಅವರಿಗೆ ಹಾಗೆ ಅವ್ರ ಗೆಳೆಯ ಹೇಳುವಂಥದ್ದು, ಸ್ವಾಮೀಜಿ ರೋಗ ಬೇಡ ಮಾರೆ, ಸ್ವಾಮೀಜಿಗಳನ್ನು ನೋಡಿ ನೋಡಿ ನನಗೆ ಸಾಕಾಗಿದೆ, ಬೇಡ ಬೇಡ. ನಮಗೆ ಕೂಡ ಕೆಲವೊಮ್ಮೆ ಹಾಗೆ ಆಗ್ಬೋದು, ಕೆಲವೊಮ್ಮೆ ಸ್ವಾಮೀಜಿನವರೆಲ್ಲ ಎಂಟು ಮಾಡುವಾಗ ನಮಗೆ ಸ್ವಾಮೀಜಿಗಳ ಸವಾಸವೇ ಬೇಡ, ಆ ರೀತಿ ಪ್ರಭಾವ. ಅದಕ್ಕೆ ಈಗ ಗೆಳೆಯ ಹೇಳುವಂಥದ್ದು, ನೀನು ಎನಿಸುವಾಗ ಈ ಸ್ವಾಮೀಜಿ ಹಾಗೆ ಅಲ್ಲ, ನೀನು ಬಾ ಬಾ, ಅದಕ್ಕೆ ನಿನ್ನ ಒತ್ತಾಯಕ್ಕೆ ನಾನು ಬರ್ತೇನೆ, ಆದರೆ ಸ್ವಲ್ಪ ಸ್ವಲ್ಪ ಹೊತ್ತು ಮಾತ್ರ ನಿಲ್ಲುವಂಥದ್ದು, ಮತ್ತೆ ಇಮ್ಮಿಡಿಯೇಟ್ ಬರ್ತೇನೆ. ಆದರೆ ಫಸ್ಟ್ ಅವರಿಗೆ ನೋಡುವಾಗಲೇ ಅವರ ಗುರು ಅವರಿಗೆ ಹೇಳಿದ್ರು, ನೀನು ಪಾಶ್ಚಾತ್ಯ ದೇಶಕ್ಕೆ ಇಂಗ್ಲೀಷಲ್ಲಿ ಪ್ರಚಾರ ಮಾಡಬೇಕು. ಹಾಗೆ ಅದು ಎಫಲ್ಜೆನ್ಸ್ ಇತ್ತು. ಎಫಲ್ಜೆನ್ಸ್ ಅನ್ನು ನೋಡಿ ಅವರು ಇಮಿಡಿಯೇಟ್ ಆಗಿ ಎಂತ ಟೋಟಲ್ ಸರೆಂಡರ್ ಆದ್ರಂತ ಅಲ್ಲಿ. ಮತ್ತೆ ಹೋಗಿ ಅವರು ಕೇಳಿದ್ರು, ಏಕೆಂದ್ರೆ ಅವರು ಆಗ ಇಂಡಿಪೆಂಡೆನ್ಸ್ ಮೂವ್ಮೆಂಟಲ್ಲಿ ಇದ್ರು, ಮೊದಲು ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು. ಅದಕ್ಕೆ ಅವ್ರು ಹೇಳಿದ್ರು, ಸ್ವಾತಂತ್ರ್ಯ ಸಿಗ್ತದೆ ಹೋಗ್ತದೆ, ಆದರೆ ಕೃಷ್ಣ ಪ್ರಜ್ಞೆ ಇಸ್ ದ ಬೇಸಿಕ್ ನೆಸೆಸಿಟಿ. ಬೇಸಿಕ್ ನೆಸೆಸಿಟಿ ಅಂದರೆ ಈ ಫುಡ್, ಕ್ಲೋದಿಂಗ್, ಶೆಲ್ಟರ್, ತಿನ್ಲಿಕ್ಕೆ ಊಟ ಬೇಕು, ಹಾಕ್ಲಿಕ್ಕೆ ಬಟ್ಟೆ ಬೇಕು, ಮತ್ತೆ ಮಲಗಲಿಕ್ಕೆ ಒಂದು ಜಾಗ ಬೇಕು, ಇದು ನೆಸೆಸಿಟಿ. ಇದು ಇಲ್ಲದೆ ಆಗುವುದಿಲ್ಲ. ಅದೇ ರೀತಿ ಅವರ ಗುರು ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳುವಂಥದ್ದು, ಕೃಷ್ಣ ಕಾನ್ಷಿಯಸ್ನೆಸ್ ಈಸ್ ನೆಸೆಸಿಟಿ. ಪೀಪಲ್ ಆರ್ ಡೈಯಿಂಗ್ ವಿದೌಟ್ ಕೃಷ್ಣ ಕಾನ್ಷಿಯಸ್ನೆಸ್. ಜನರೆಲ್ಲ ಸಾಯ್ತಾ ಇದ್ದಾರೆ ಕೃಷ್ಣ ಪ್ರಜ್ಞೆ ಇಲ್ಲದೆ. ಮತ್ತೆ ಅವರಿಗೆ ಎಷ್ಟು ಕೋಟಿಗಟ್ಟಲೆ ಸತ್ತ ಮೇಲೆ ಯಾವಾಗ ಕೃಷ್ಣ ಪ್ರಜ್ಞೆ ಸಿಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. Again, it may take crores of life to become Krishna consciousness. So this is very urgent. ಅವ್ರ ಗುರು ಹೇಳುವಂಥದ್ದು. ಈಗ ನೀವು ಅಡಿಗೆ ಮಾಡ್ತಾ ಇದ್ದೀರಿ, ಎಲ್ಲ ಅಡಿಗೆ ಮಾಡ್ತಾ ಇದ್ದೀರಿ, ನೀರಿಲ್ಲ. ಈಗ ಅಡಿಗೆ ಸಾಮಾನಲ್ಲಿ ಎಲ್ಲ ಬಂದಿದೆ, ಈಗ ಕ್ಯಾಶು ಮತ್ತೆ ಇದು ದ್ರಾಕ್ಷಿ ಇಲ್ಲ, ಯಾವುದಕ್ಕೆ ಸ್ವೀಟಿಗೆ ಒಗ್ಗರಣೆಗೊಳ್ಳಿಗೆ. ಈಗ ನೀರು ಮುಖ್ಯವಾ, ದ್ರಾಕ್ಷಿ ಮತ್ತೆ ಗೇರು ಬೀಜ, ಗೇರು ಬೀಜ ಮುಖ್ಯವಾ? ನೀರು ಮುಖ್ಯ. ಎಸ್. ಯಾಕೆ ನೀರು ಮುಖ್ಯ? ಆಗೋದಿಲ್ಲ ಪ್ರಭುಜಿ, ಅಡಿಗೆ ಆಗುದಿಲ್ಲ. ಅಡಿಗೆ ಇಡ್ಲಿಕ್ಕೆ ನೀರು ಬೇಕು, ಮತ್ತೆ ವಾಶ್ ಮಾಡ್ಲಿಕ್ಕೆ ಬೇಕು, ಎಲ್ಲದಕ್ಕೂ. ಅದೇ ರೀತಿ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳುವಂಥದ್ದು ಎಂತಂದ್ರೆ, ದಿಸ್ ಇಸ್ ವೆರಿ ಅರ್ಜೆಂಟ್. ಈಗ ಯಾರಾದ್ರೂ ಆಕ್ಸಿಡೆಂಟ್ ಆಗುವಾಗ ICU ಅಲ್ಲಿ ಇರ್ತಾನೆ, ಆಗ ಸಪೋಸ್ ನಮ್ಮ ರಿಲೇಷನ್ ಆದ್ರೆ ನಮಗೆ ಫೋನ್ ಬರ್ತದೆ, ಹೀಗೆ ಸೀರಿಯಸ್ ಇದ್ದಾರೆ, ಎಂತ ಆಗ್ಬೇಕು ನಮ್ಗೆ ಡಾಕ್ಟರ್ ಹೇಳ್ತಾರೆ, ಅವರಿಗೆ AB ಪಾಸಿಟಿವ್ ಬ್ಲಡ್ ಬೇಕು, B ನೆಗೆಟಿವ್ ಬ್ಲಡ್ ಬೇಕು. ಈಗ ಇದು ತುಂಬಾ ಮುಖ್ಯ. ಬ್ಲಡ್ ಈಗ ನಾವು ತಂದು ಕೊಡ್ಬೇಕು, ಹೇಗೋ ಹಾಗೋ ಮಾಡಿ ತಂದು ಕೊಡ್ಬೇಕು ಜೀವನ ಉಳಿಸ್ಲಿಕ್ಕೆ. ಅದೇ ರೀತಿ ಶ್ರೀ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳುವಂತದ್ದು ಎಂತ,
ಗಿವಿಂಗ್ ಕೃಷ್ಣ ಕಾನ್ಶಿಯಸ್ನೆಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಸ್ಕ್, ಬೇಸಿಕ್ ನೆಸೆಸಿಟಿ ಇದು. ಬೇಸಿಕ್ ನೆಸೆಸಿಟಿ. ಹಾಗಾಗಿ ಇಲ್ಲಿ ಹೇಳುವಂತ ಪ್ರಭುಪಾದ್ ನೋಡಿ, ಈ ಸೆಂಟೆನ್ಸ್ ತುಂಬಾ ಪವರ್ಫುಲ್. ಪ್ರಭುಪಾದ್ ಅಂತ ಹೇಳುವಂಥದ್ದು, ರಿಯಲ್ ಇಂಡಿಪೆಂಡೆನ್ಸ್ ಮೀನ್ಸ್ ಕಂಪ್ಲೀಟ್ ಫೇತ್ ಇನ್ ದಿ ಮರ್ಸಿ ಆಫ್ ದಿ ಲಾರ್ಡ್ ವಿದೌಟ್ ಡಿಪೆಂಡೆನ್ಸ್ ಆನ್ ದಿ ಕಂಡೀಷನ್ಸ್ ಆಫ್ ಮ್ಯಾಟರ್. ಮ್ಯಾಟರ್ ಅಂದ್ರೆ ಜಡ. ಈಗ ನಾವು ಜಡದೊಂದಿಗೆ ಡಿಪೆಂಡ್ ಆಗಿದ್ದೇವೆ. ಈಗ ಇವತ್ತು ಸ್ವಾತಂತ್ರ್ಯ ದಿವಸ, ಸ್ವಾತಂತ್ರ್ಯ ದಿನ, ಸ್ವಾತಂತ್ರ್ಯ ದಿನ, ಇಂಡಿಪೆಂಡೆನ್ಸ್ ಡೇ. ನಾವೀಗ ನಾನು ಭಾರತೀಯ, ನಾನು ಭಾರತೀಯ, ಇವತ್ತು ನಮಗೆ ಸ್ವಾತಂತ್ರ್ಯ ದಿನ. ಎಂತ ಭಾರತೀಯ, ಎಂತ ಸ್ವಾತಂತ್ರ್ಯ ದಿನ. ಈಗ ನಮ್ಮ ಕೈಗೆ ಸಂಕೋಲೆ ಉಂಟಾ? ಎಸ್, ಯಾರು ಹೇಳ್ತೀರಿ? ನಮ್ಮ ಕೈಗೆ ಹ್ಯಾಂಡ್ ಕಫ್, ಸಂಕೋಲೆ ಉಂಟಾ? ಉಂಟು ಪ್ರಭುಜಿ. ಉಂಟು. ಎಲ್ಲರ ಕೈಯಲ್ಲಿ ಉಂಟಾ ಸಂಕೋಲೆ? ಉಂಟು. ಇಲ್ಲ ಗುರುಜಿ. ಇಲ್ವಾ? ಯಾರಾದ್ರೂ ಇಲ್ಲ? ಇದೆ ಇದೆ. ಉಂಟು ಪ್ರಭುಜಿ. ಓಕೆ, ಸಂಕೋಲೆ ಯಾವ್ದು ಸಂಕೋಲೆ? ನಮ್ಮ ಈ ಸತ್ವ ರಜೋಗುಣ ಮತ್ತು ತಾಮಸ. ಅಲ್ಲ, ಓಕೆ, ಅದಲ್ಲ. ಈಗ ಯಾವ ಸಂಕೋಲೆ? ನಾನು ನಿಮ್ಗೆ ಎಕ್ಸಾಂಪಲ್ ಹೇಳಿದ್ದೀನಿ. ನಮ್ಮಲ್ಲಿ ಅಲ್ಲ, ಮಾಯೆಯ ಸಂಕೋಲೆ ಇದೆ. ಕಬ್ಬಿಣ ಅಲ್ಲ. ಎಸ್, ಯಾರು ಹೇಳ್ತೀರಿ? ಮಾಯೆಯ ತ್ರಿಗುಣಗಳ ಸಂಕೋಲೆ ಇದೆ ಓಕೆ, ಯಾರಿಗೆ ಗೊತ್ತುಂಟು ಯಾವುದೆಲ್ಲ ಸಂಕೋಲೆ ಉಂಟು? ಯಾವುದೆಲ್ಲ ಸಂಕೋಲೆಯಲ್ಲಿ ವೆರೈಟೀಸ್ ಹೇಳಿ. ಬಂಗಾರ, ತ್ರಿವಿಧ ಕ್ಲೇಶಗಳು. ಬಂಗಾರ, ಮತ್ತೆ ಬಂಗಾರ, ಬೆಳ್ಳಿ, ಐರನ್. ಬಂಗಾರ, ಬೆಳ್ಳಿ, ಸಂಕೋಲೆ ಇದೆ. ಬಂಗಾರ, ಬೆಳ್ಳಿ ಮತ್ತೆ ಕಬ್ಬಿಣ, ಮತ್ತೆ ಅಷ್ಟೇ? ಕೃಷ್ಣ ಸಂಕೋಲೆಯ ಹಾ, ತ್ರಿವಿಧ ಕ್ಲೇಶಗಳು. ಇದು ನೋಡಿ. ಜನ್ಮ ಮೃತ್ಯು ಜರ ವ್ಯಾಧಿ ಎಂಬ ಸಂಕೋಲೆ. ಓಕೆ, ಈಗ ಎಂತಂದ್ರೆ ನೋಡಿ, ಸಂಕೋಲೆಯಲ್ಲಿ 4 ವೆರೈಟಿ ಸಂಕೋಲೆ ಉಂಟು. ಕರೆಕ್ಟ್ ಆಗಿ ಕೇಳ್ಕೊಳ್ಳಿ, ಇದು ನೆನ್ಪಿಡಿ, ಬರೆದು ತಗೊಳ್ಳಿ. ಫಸ್ಟ್ ಸಂಕೋಲೆ ಕಬ್ಬಿಣ ಸಂಕೋಲೆ, ಅದು ನರಕ. ನೆಕ್ಸ್ಟ್ ಇದು ಕಾಪರ್, ತಾಮ್ರದ್. ನಾವೀಗ ಕಾಪರ್ ಸಂಕೋಲೆಯಲ್ಲಿ ಇದ್ದೇವೆ. ಕಾಪರ್ ಸಂಕೋಲೆ ಅಂದ್ರೆ ಈ ಭೂಲೋಕ. ನೆಕ್ಸ್ಟ್ ಸ್ವರ್ಗಕ್ಕೆ ಬೆಳ್ಳಿಯ ಸಂಕೋಲೆ, ಆಂಕಫ್. ಮತ್ತೆ ಬ್ರಹ್ಮಲೋಕಕ್ಕೆ ಬಂಗಾರ ಸಂಕೋಲೆ. ಈಗ ಎಲ್ಲ ಸಂಕೋಲೆ. ಹಾಗಾಗಿ ನಾವೆಲ್ಲ ಈಗ ಸಂಕೋಲೆಯಲ್ಲಿ ಇದ್ದೇವೆ. ಯಾಕಂದ್ರೆ ಈ ಎಲ್ಲ ನಾನು ಹೇಳಿದ ಬಂಗಾರ ಆಗ್ಲಿ, ಬೆಳ್ಳಿ ಆಗ್ಲಿ, ತಾಮ್ರ ಆಗ್ಲಿ, ಕಬ್ಬಿಣ ಆಗ್ಲಿ, ಇದೆಲ್ಲ ಕಡೆ ಮಾಯೆ ಇದ್ದಾಳೆ. ಅಂದ್ರೆ ತ್ರಿಗುಣ. ಹಾಗಾಗಿ ಈ ಮಾಯಾ ಅಂದು ತ್ರಿಶೂಲ. ನಿಮ್ಗೆಲ್ಲರಿಗೂ ಗೊತ್ತುಂಟು, ದುರ್ಗಾದೇವಿ ತ್ರಿಶೂಲ. ತ್ರಿಶೂಲ ಅಂದ್ರೆ ಯಾವುದು? ತ್ರಿವಿಧ ಕ್ಲೇಶ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿದೈವಿ. ಸನಾತನ ಗೋಸ್ವಾಮಿ ಹೇಳುವಂಥದ್ದು ಚಂದ್ರಮಾಪುರ ಹತ್ರ, ಕಿಯಾಮಿ, ನಾನು ಯಾರು? ಯಾಕೆ ಈ ತ್ರಿವಿಧ ಕ್ಲೇಶಗಳು ಬರ್ತದೆ? ನನಗೆ ಬೇಡ, ತ್ರಿವಿಧ ಕ್ಲೇಶ ಬೇಡ ನಮ್ಗೆ. ಆಧ್ಯಾತ್ಮಿಕ ಕ್ಲೇಶ ಅಂದ್ರೆ ನಮ್ಮ ದೇಹ ಮತ್ತು ಮನಸ್ಸಿನಿಂದ ಬರುವಂತದ್ದು. ನಾವೀಗ ಬಾತ್ರೂಮ್ಗೆ ಹೋಗ್ತೇವೆ, ಅಲ್ಲಿ ನಾವು ಸ್ಲಿಪ್ ಆಗಿ ಬೀಳ್ತೇವೆ, ದಡಾಲ್ ಅಂತ ಬೀಳ್ತೇವೆ. ಬೀಳುವಾಗ ಬೆನ್ನಿಗೆ ಕೆಲವೊಮ್ಮೆ ಇದಾಗ್ತದೆ. ಪ್ರಾಯ ಆದ್ರೆ ಹೇಳ್ಲಿಕ್ಕೆ ಆಗ್ಲಿಕ್ಕಿಲ್ಲ ನಮಗೆ. ಯಂಗ್ ಏಜ್ ಆದ್ರೆ ನಾವು ಸ್ವಲ್ಪ ಹೇಳ್ಬೋದು. ಕೆಲವು ಸಲ ಎಂತ ಆಗ್ತದೆ, ಪ್ರಾಯದವರು ಹೀಗೆ ಬಿದ್ದು ತಲೆಗೆ ಹೊಡಿತದೆ, ಅಲ್ಲಿಯೇ ಪ್ಲಾಟ್ ಆಗ್ತದೆ. ಇದು ಕ್ಲೇಶ, ಆಧ್ಯಾತ್ಮಿಕ ಕ್ಲೇಶ. ನಮ್ಮ ಕಂಟ್ರೋಲ್ ಇಲ್ಲ. ನಾವು ನಾನು ಮೆಲ್ಲ ಹೋಗ್ತೇನೆ ಬಾತ್ರೂಮ್ಗೆ. ನೀವು ಎಷ್ಟೋ ಮೆಲ್ಲ ಹೋಗಿ, ನಿಮಗೆ ಹಾಗೆ ಆಗುದಿದ್ರೆ ಹಾಗೆ ಆಗ್ತದೆ. ಹಾಗೆ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ನಾವು ಹೇಳುವಂಥದ್ದು, ನಾನು ಚಪ್ಪಲ್ ಹಾಕಿ ಹೋಗ್ತೇನೆ ಬಾತ್ರೂಮ್ಗೆ, ನಾನು ಇನ್ನೊಂದು ಹಾಕ್ತೇನೆ, ಮತ್ತೊಂದು ಹಾಕ್ತೇನೆ, ನನ್ನ ಫ್ಲೋರಲ್ಲಿ ಫುಲ್ ಮ್ಯಾಟ್ ಎಲ್ಲ ಉಂಟು. ಕೆಲವರೆಲ್ಲ ಆ ರೀತಿ ಎಲ್ಲ ಮಾಡ್ತಾರೆ ವ್ಯವಸ್ಥೆ. ನೀವು ಎಂಥದೇ ವ್ಯವಸ್ಥೆ ಮಾಡಿ, ನಿಮ್ಮ ಸಮಯ ಬರುವಾಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ವ್ಯವಸ್ಥೆ ಮಾಡಿ ಕೂಡ ಪ್ರಾಬ್ಲಮ್ ಆಗ್ತದೆ. ಹೌದಾ ಅಲ್ವಾ? ಎಸ್, ಹೌದಾ ಅಲ್ವಾ? ಹೌದು ಗುರುಜಿ. ಹಾಗಾಗಿ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ.
ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಪ್ರಭುಪಾದ ಅದನ್ನು ಹೇಳುವಂಥದ್ದು ಆಧ್ಯಾತ್ಮಿಕ ಕ್ಲೇಶ. ನೆಕ್ಸ್ಟ್ಗೆ ಆದಿ ಭೌತಿಕ ಕ್ಲೇಶ, ಇನ್ನೊಂದು ಜೀವಿಯಿಂದ ನಮಗೆ ಸಮಸ್ಯೆ ಬರುವಂಥದ್ದು. ಕೆಲವೊಮ್ಮೆ ಕೋರ್ಟ್ ಕೇಸ್, ಮತ್ತೊಂದು ಇನ್ನೊಂದು, ಕೆಲವೊಮ್ಮೆ ರೋಗ, ಇನ್ನೊಂದು ಮತ್ತೊಂದು, ಎಲ್ಲ ಇನ್ನೊಂದು ಜೀವಿ ನಮಗೆ ಹಾಮ್ ಮಾಡುವಂಥದ್ದು. ನಮಗೆ ಬೇಡ, ಅದು ಕೂಡ ಬರ್ತದೆ. ಏಕೆಂದ್ರೆ ನಮ್ಮ ಹಣೆ ಬರದಲ್ಲಿ ಹಾಗೆ ಉಂಟು. ನಾವು ಏಕೆಂದ್ರೆ ಹೋದ ತಿಂಗಳದ್ದು ಸ್ಯಾಲರಿ ನಮಗೆ ಈಗ ಸಿಗ್ತದೆ, ಈ ತಿಂಗಳಲ್ಲಿ ಸಿಗ್ತದೆ, ಜುಲೈದು. ಆಗಸ್ಟ್ ಈ ತಿಂಗಳಲ್ಲಿ ಸಿಗುವುದಿಲ್ಲ. ಈಗ 15ನೇ ತಾರೀಕು ನಾವು ಹೋಗಿ ಸರ್ ನಮಗೆ ಸ್ಯಾಲ್ರಿ, ವೇಟ್, ನಿಲ್ಲು, ಇನ್ನೊಂದು 15 ದಿವಸ ಆಗಲಿ, 31ಕ್ಕೆ ಕೊಡ್ತೇನೆ, ಇಲ್ಲ 1 ತಾರೀಕು ಕೊಡ್ತೇನೆ, ಸಿಗೋದು. ಅದೇ ರೀತಿ ನಮಗೆ ಎಂತೆಲ್ಲ ಸಿಗ್ತದೆ ಅದೆಲ್ಲ ಪ್ರೀವಿಯಸ್ ಲೈಫ್. ಹಾಗೆ ಇನ್ನೊಂದು ಜೀವಿಯಿಂದ ನಮಗೆ ಬರುವಂಥ ಸಮಸ್ಯೆ ಆದಿಭೌತಿಕ. ಆದಿದೇವಿ ಕ್ಲೇಶ, ಜೋರು ಎಂತ ಹೇಳುವಂಥದ್ದು, ಮಳೆ ಎಲ್ಲ ಕೊಚ್ಚಿ ಹೋಗುವಂಥದ್ದು. ಪ್ರಭುಪಾದ ಹೇಳುವಂಥದ್ದು, ಪೀಪಲ್ ಆರ್ ಆಲ್ ಸೆಲ್ಫಿಶ್, ಸ್ವಾರ್ಥಿಗಳು. ದೇ ಆರ್ ಯೂಸಿಂಗ್ ಮೆಟೀರಿಯಲ್ ರಿಸೋರ್ಸಸ್. ಪ್ರಭುಪಾದ ಹೇಳುವಂಥದ್ದು, ವೆದರ್ ಯು ಕ್ಯಾನ್ ಮೇಕ್ ಸ್ಟೋನ್, ವೆದರ್ ಯು ಕ್ಯಾನ್ ಮೇಕ್ ಐರನ್, ವೆದರ್ ಯು ಕ್ಯಾನ್ ಮೇಕ್ ಸಿಮೆಂಟ್, ವೆದರ್ ಯು ಕ್ಯಾನ್ ಮೇಕ್ ಸ್ಯಾಂಡ್, ಈಗ ಕನ್ಸ್ಟ್ರಕ್ಷನ್ ನಾವು ಎಂತೆಲ್ಲ ಯೂಸ್ ಮಾಡ್ತೇವೆ, ಯಾವುದು ನಮಗೆ ಉತ್ಪಾದಿಸಲಿಕ್ಕೆ ಆಗುವುದಿಲ್ಲ. ಕೃಷ್ಣ ಯಾರು ಉತ್ಪಾದನೆ ಮಾಡಿದ್ರು? ಕೃಷ್ಣ. ಬಟ್ ವಿ ಆರ್ ಸೆಲ್ಫಿಶ್, ನಾವು ಸ್ವಾರ್ಥಿಗಳು. ಯಾಕೆ ಸ್ವಾರ್ಥಿಗಳು ಅಂದ್ರೆ ವಿ ಆರ್ ಯೂಸಿಂಗ್ ಆಲ್ ದಿ ನ್ಯಾಚುರಲ್ ರಿಸೋರ್ಸಸ್ ವಿಚ್ ಕೃಷ್ಣ ಹ್ಯಾಸ್ ಪ್ರೊವೈಡೆಡ್. ಕೃಷ್ಣ ಯಾಕೆ ಅದನ್ನು ಕೊಟ್ಟದ್ದು? ಯಾಕೆಂದ್ರೆ ನಾವು ಕೃಷ್ಣ ಪ್ರಜ್ಞೆ ಆಗ್ಬೇಕು. ಪ್ರಭುಪಾದ ಹೇಳುವಂಥದ್ದು, ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಒಮ್ಮೆ ಒಬ್ಬ ಬಂದು ಹೇಳ್ತಾನೆ ಪ್ರಭುಪಾದಿಗೆ, ಯು ಪೀಪಲ್ ಆರ್ ನಾಟ್ ವರ್ಕಿಂಗ್, ನೀವು ಕೆಲಸ ಮಾಡುವುದಿಲ್ಲ, ಯಾವಾಗ ನೋಡಿದ್ರಿ ಓದ್ತಾ ಇರ್ತೀರಿ, ಭಜನೆ ಮಾಡ್ತಾ ಇರ್ತೀರಿ, ಅಂಡ್ ಯು ಆರ್ ಲಿವಿಂಗ್ ಇನ್ ಬಿಗ್ ಪ್ಯಾಲೇಸ್. ಈ ರೀತಿ ಒಬ್ಬ ಹೇಳುವಂತ ಪ್ರಭುಪಾದಿಗೆ. ಅಂಡ್ ಯು ಆರ್ ಗೋಯಿಂಗ್ ಇನ್ ಫ್ಲೈಟ್, ಯು ಆರ್ ಟ್ರಾವೆಲಿಂಗ್ ಇನ್ ನೈಸ್ ಕಾರ್, ಒಳ್ಳೆ ಕಾರಲ್ಲಿ ಹೋಗ್ತೀರಿ, ಮತ್ತೆ ಯು ಆರ್ ಈಟಿಂಗ್ ನೈಸ್ ಫುಡ್. ಯಾಕೆಂದ್ರೆ ಕೃಷ್ಣನಿಗೆ ಕೊಟ್ಟದೆಲ್ಲ ಒಳ್ಳೆ ಪ್ರಸಾದ ನಮಗೆ ಸಿಗ್ತದೆ. ಹಾಗೆ ಈ ರೀತಿ ಒಬ್ಬ ಹೇಳುವಂಥದ್ದು. ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು, ಇವನ್ ಯು ಕ್ಯಾನ್ ಕಮ್. ಅವ ಹೇಳ್ದ, ಐ ವಿಲ್ ನಾಟ್ ಕಮ್. ಬಟ್ ಎಂತ ಹೇಳುವಂಥದ್ದು, ಯು ಆರ್ ನಾಟ್ ಇಂಟ್ರೆಸ್ಟೆಡ್. ಪ್ರಭುಪಾದ ಹೇಳುವಂಥದ್ದು. ಮತ್ತೆ ಪ್ರಭುಪಾದ ಹೇಳುವಂಥದ್ದು, ರಿಚ್ ಮ್ಯಾನ್ ಸನ್ ವಿಲ್ ನಾಟ್ ವರ್ಕ್. ರಿಚ್ ಮ್ಯಾನ್ ಸನ್ ಅಂದ್ರೆ ಶ್ರೀಮಂತನ ಮಗ, ಅವ ಈಸ್ ನಾಟ್ ವರ್ಕಿಂಗ್. ಅದೇ ಕೃಷ್ಣ ಇಸ್ ಅ ರಿಚ್ ಮ್ಯಾನ್. ಪ್ರಭುಪಾದ ಹೇಳುವಂಥದ್ದು, ವಿ ಆರ್ ಆಲ್ ಹಿಸ್ ಸನ್ಸ್, ವಿ ಆರ್ ವರ್ಕಿಂಗ್ ಫಾರ್ ಹಿಮ್. ನಾವು ಅವನಿಗೋಸ್ಕರ ಕೆಲಸ ಮಾಡುವಂಥದ್ದು. ವಿ ಆರ್ ನಾಟ್ ಸ್ವಾರ್ಥಿ, ವಿ ಆರ್ ಯೂಸಿಂಗ್ ಎವ್ರಿಥಿಂಗ್ ಫಾರ್ ಕೃಷ್ಣ ಸರ್ವಿಸ್. ಎಲ್ಲವನ್ನು ಕೃಷ್ಣನ ಸೇವೆಗೆ ಯೂಸ್ ಮಾಡುವಂಥದ್ದು. ನಿರ್ಬಂಧೆ ಕೃಷ್ಣ ಸಂಬಂಧೆ, ಯುಕ್ತ ವೈರಾಗ್ಯ ಇದು. ಹಾಗೆ ಯಾಕೆ ಈ ಆದಿದೈವಿಕ ಕ್ಲೇಶಗಳು ಬರ್ತದೆ? ನಮ್ಗೆ ಬೇಡ. ಕೆಲವೊಮ್ಮೆ ಕಂಟಿನ್ಯೂಸ್ 10-15 ಮಳೆ ಬರ್ತದೆ, ನಾವು ಹೇಳ್ತೇವೆ, ಸೊ ದೇವರೇ ಯಾಕೆ ಹೀಗೆ? ಈ ದೊಡ್ಡ ಪೊಲಿಟಿಷಿಯನ್ ಅವರೆಲ್ಲ, ಈಗ ವೆಸ್ಟ್ ಬೆಂಗಾಲ್ ಇದು CM ತುಂಬಾ ಡೇರಿಂಗ್ CM, ಯಾರಿಗೂ ಕೂಡ ಲೆಕ್ಕಿಸುವುದಿಲ್ಲ. ಆದ್ರೆ ಈ ಭಗವಂತ ಕಂಟಿನ್ಯೂಸ್ ಮಳೆ ಕೊಟ್ಟು ಸುನಾಮಿ ಎಲ್ಲ ಕೊಡುವಾಗ ಹೀಗೆ ಆಗ್ತದೆ ಪೊಲಿಟಿಷಿಯನ್ ತಲೆ. ಆಕ್ಚುಲಿ ಆ ಹೆಂಗಸು ಹೇಗೆಂದ್ರೆ ಹೀಗೆ ಯಾರಿಗೂ ಕೂಡ ಲೆಕ್ಕಿಸುವುದಿಲ್ಲ. ಯಾಕೆಂದ್ರೆ ಇದ್ರಲ್ಲಿ ತುಂಬಾ ಲಾಸ್ ಆಗ್ತದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಪರಿಹಾರಕ್ಕೆ ಸೆಂಟ್ರಲ್ ಹತ್ರ ಕೇಳ್ತಾರೆ, ಸೆಂಟ್ರಲ್ ಅವ್ರು ಕೊಡುವುದಿಲ್ಲ. ಹಾಗಾಗಿ ಸಮಸ್ಯೆ. ಕೊಡ್ತಾರೆ, ಸ್ವಲ್ಪ ರಿಲೀಸ್ ಮಾಡ್ತಾರೆ, ಯಾಕಂದ್ರೆ ಅವರು ಕೊಟ್ಟದನ್ನು ಬೇರೆ ಅದಕ್ಕೆ ಯೂಸ್ ಮಾಡ್ತಾರೆ. ಹಾಗಾಗಿ ಆ ರೀತಿ ಆಗುವಾಗ ಅವರು ಹೀಗೆ ಬರ್ತಾರೆ. ಈಗ ಯಾಕೆ ಈ ರೀತಿ ಬರುವಂಥದ್ದು? ಸುನಾಮಿ ಆಗಲಿ, ಈ ಅರ್ತ್ ಕ್ವೇಕ್ ಆಗಲಿ, ಸೈಕ್ಲೋನ್ ಆಗಲಿ, ಫ್ಲಡ್ ಆಗಲಿ, ಇದೆಲ್ಲ ಯಾಕೆ ಬರ್ತದೆ? ಪ್ರಭುಪಾದ ಹೇಳುವಂತ, ಬಿಕಾಸ್ ವಿ ಆರ್ ನಾಟ್ ಡೂಯಿಂಗ್ ಯಜ್ಞ, ಸಂಕೀರ್ತನ ಯಜ್ಞ.
ಪೀಪಲ್ ಆರ್ ಬಿಸಿ ಇನ್ ಸೆನ್ಸ್ ಗ್ರಾಟಿಫಿಕೇಶನ್. ಜನರೆಲ್ಲ ಇಂದ್ರಿಯ ಸುಖದಲ್ಲಿ ನಿರತರಾಗಿದ್ದಾರೆ ಅದರಲ್ಲಿ. ಹಾಗೆ ಪ್ರಭುಪಾದರು ಹೇಳುವಂಥದ್ದು, ಯಾಕೆಂದ್ರೆ ಈ ದೇವಿ ಮಾಯೆ ಅವಳಿಗೆ ಇನ್ಚಾರ್ಜ್ ಈ ಮೆಟೀರಿಯಲ್ ವರ್ಲ್ಡ್. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ಇಫ್ ಎವ್ರಿ ಒನ್ ಬಿಕಮ್ಸ್ ಕೃಷ್ಣ ಕಾನ್ಶಿಯಸ್ನೆಸ್, this place will become Vaikunta. When Yudhishthira Maharaj was ruling, when Parikshit Maharaj was ruling, it was really Vaikunta. ಇವರು ರಾಜ್ಯ ಮಾಡುವಾಗ ವೈಕುಂಠದ ಇತ್ತು. ಆಗ ಇಂಥದ್ದು ಯಾವುದೇ ಸಮಸ್ಯೆ ಇರಲಿಲ್ಲ, ಯಾವುದೇ ಇರಲಿಲ್ಲ. ಹಾಗಾಗಿ ಈ ಆದಿದೈವಿಕ ಕ್ಲೇಶ, ನಾವು ಎಲ್ಲರೂ ಒಬಿಡಿಯಂಟ್ ಮಕ್ಕಳು, ಅಂದ್ರೆ ಕೃಷ್ಣ ಹೇಳಿದಾಗ ಕೇಳಿದ್ರೆ, ಅಂದ್ರೆ ಸಂಕೀರ್ತನೆ ಎಕ್ಸಾಮ್ ಪಾಲ್ಗೊಂಡ್ರೆ ಟೈಮಿಗೆ ಮಳೆ ಬರ್ತದೆ, ಎಲ್ಲ ಬೆಳೆ ಕೂಡ ಆಗ್ತದೆ, ಎಲ್ಲ ಸರಿಯಾದ ಸೂರ್ಯನ ಕಿರಣ ಬರ್ತದೆ. ಒಂದು ಕೆಲವೊಮ್ಮೆ ಕೆಲವು ದೇಶಕ್ಕೆ ವಿಪರೀತ ಕಿರಣ, ಅಂದ್ರೆ ಎಂತ ಹೇಳುವಂಥದ್ದು, ಇಲ್ಲಿ ಮೂಗಿನಲ್ಲಿ ರಕ್ತ ಬರ್ತದೆ. ಈ ಗಲ್ಫ್ ಕಂಟ್ರೀಸ್ ಅಲ್ಲೆಲ್ಲ ಬಿಸಿಲು ಅಂದ್ರೆ ಹಾಗೆ. ಈಗ ಭಾರತ ದೇಶದಲ್ಲಿ ನೋಡಿ, ಭಾರತ ದೇಶದಲ್ಲಿ ಎಲ್ಲವೂ ಕರೆಕ್ಟ್ ಉಂಟು, ಮೋಡ್ರೇಟ್ ಉಂಟು. ಜಾಸ್ತಿ ಚಳಿ ಕೂಡ ಇಲ್ಲ, ಸಿಕ್ಕಾಪಟ್ಟೆ ಕೂಡ ಇಲ್ಲ, ಜಾಸ್ತಿ ಬಿಸಿಲು ಕೂಡ ಇಲ್ಲ, ಎಲ್ಲ ಮಾಡ್ರೇಟ್. ಹಾಗೆ ಪ್ರಭುಪಾದ ಹೇಳುವಂಥದ್ದು. ಹಾಗಾಗಿ ಈ ತ್ರಿವಿಧ ಕ್ಲೇಶಗಳು ನಮ್ಗೆ ಬೇಡ. ಹಾಗೆ ನಾವು ಹೇಳುವಂಥದ್ದು, ನಾವು ಇಂಡಿಪೆಂಡೆಂಟ್ ಅಲ್ಲ. ಮತ್ತೆ ನೆಕ್ಸ್ಟ್ ಜನ್ಮ ಮೃತ್ಯು ಜರ ವ್ಯಾಧಿ. ನಾವು ಹುಟ್ಟುವಾಗ ಹ್ಯಾಪಿ ಬರ್ತ್ಡೇ ಮಾಡ್ತೇವೆ, ಹ್ಯಾಪಿ ಬರ್ತ್ಡೇ ಟು ಯು ಮಾಡ್ತೇವೆ. ಆದ್ರೆ ನೋಡಿ, ನಾವು ಆಕ್ಚುಲಿ ಈ ಜೈಲಿಗೆ ಬರುವಂಥದ್ದು, ಈಗ ಜೈಲಿಗೆ ಹೋಗುವಾಗ ಯಾರಾದ್ರೂ ಸೆಲೆಬ್ರೇಷನ್ ಮಾಡ್ತಾರ? ಈಗ ಸಪೋಸ್ ಯಾರಾದ್ರೂ ಈಗ ಜೈಲಿಗೆ ಹೋಗ್ತಾರೆ, ನಿಮ್ಮ ತುಂಬಾ ಫ್ರೆಂಡ್ ಇಲ್ಲ ನಿಮ್ಮ ರಿಲೇಟಿವ್ ಯಾರಾದ್ರೂ, ನೀವಾಗ ಸೆಲೆಬ್ರೇಷನ್ ಮಾಡ್ತೀರಾ? ಇಲ್ಲ. ಜನರೆಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಹುಟ್ಟುವಾಗ. ಯಾಕೆ? ಯಾರು ಹೇಳ್ತೀರಿ? ಎಲ್ಲರೂ ಒಂದು ಹೊಸ ಸೆಲೆಬ್ರೇಷನ್ ಜೀವ ಮನೆಗೆ ಬಂದಿದೆ ಅಂತ ಹೇಳಿ ಸೆಲೆಬ್ರೇಷನ್ ಮಾಡೋದು. ಹೊಸ ಜೀವ ಒಂದು ಮನೆಗೆ ಬಂದಿದೆ ಅಂತ ಹೇಳಿ ಯಾವ್ದು ಮನೆ ಇದು? ಸೆಲೆಬ್ರೇಷನ್ ಜೈಲಿಗೆ ಬಂದ್ರೆ ಯಾಕೆ ನಾವು ಮಾಡ್ಬೇಕು? ಅದಕ್ಕೆ ಶಿಕ್ಷೆ ಸಿಕ್ಕತ್ತೆ, ಅದಕ್ಕೆ ಯಾಕೆ ಸೆಲೆಬ್ರೇಟ್? ನನ್ ಜೊತೆ ಇನ್ನೊಬ್ಬನು ಬಂದಿದ್ದಾನೆ ಅಂತ ಖುಷಿ. ಹಾಗಾಗಿ ಜನರಿಗೆ ಅರ್ಥವಾಗುದಿಲ್ಲ ನೋಡಿ. ಆಕ್ಚುಲಿ ಈ ಜನ್ಮ ತೆಗೆಯುವುದೊಂದು ಶಿಕ್ಷೆ. ಯಾಕಂದ್ರೆ ಈ ಜೈಲಿನಲ್ಲಿ ಇರು, ಹೇಗೆಂದ್ರೆ ಒಬ್ಬನನ್ನು ಈಗ ನಾವು ಎತ್ತಿಕೊಂಡೋಗಿ ಡ್ರೈನೇಜ್ ಅದಕ್ಕೆ ಹೋಗಿ ಹಾಕುವಂಥದ್ದು, ತುಂಬಾ ಡೀಪ್ ಉಂಟು, ಒಂದು 15 ಫೀಟ್, ಫುಲ್ ನೊಣ ಎಲ್ಲ ಉಂಟು. ಅದು ಹಿಂಸೆ ಎಲ್ಲ ನೊಣ ಎಲ್ಲ ಮೇಲೆಲ್ಲ ಹೋಗ್ತಾ ಇರ್ತದೆ. ಹಾಗೆ ಹುಟ್ಟುವುದಂದ್ರೆ ಹಾಗೆ. ಆಕ್ಚುಲಿ ಹುಟ್ಟುವುದಂದ್ರೆ ನಾವು ಈ ಜೈಲಿಗೆ ಬಂದಿದ್ದೇವೆ. ಆದರೆ ಮನುಷ್ಯ ಜನ್ಮದಲ್ಲಿ ಭಗವಂತನ ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಈ ಆಚಾರ್ಯರೆಲ್ಲ ಬರುವಂಥದ್ದು. ಅದಕ್ಕೆ ಕೃಷ್ಣ ಸೆಂಡಿಂಗ್ ಪ್ಯೂರ್ ಡ್ಯೂಟೀಸ್. ಯಾಕೆ? ಎಲ್ಲರನ್ನು ವಾಪಸ್ ಕೊಂಡೋಗ್ಲಿಕ್ಕೆ. ಹಾಗಾಗಿ ಜನ್ಮ ಸೆಲೆಬ್ರೇಷನ್ ಅಲ್ಲ. ಯಾಕೆಂದ್ರೆ ಜನ್ಮ ಆದ ಮೇಲೆ ಮೃತ್ಯು ಉಂಟು, ನಡುವಲ್ಲಿ ಜರ ಉಂಟು, ವ್ಯಾಧಿ ಉಂಟು. ಜರ ಅಂದ್ರೆ ಓಲ್ಡ್ ಏಜ್, ವ್ಯಾಧಿ ಅಂದ್ರೆ ರೋಗ. ಹಾಗಾಗಿ ನಿಜವಾದ ಇಂಡಿಪೆಂಡೆನ್ಸ್ ಅಂದ್ರೆ, ಸ್ವಾತಂತ್ರ್ಯ ಅಂದ್ರೆ ಈ ಜನ್ಮ ಮೃತ್ಯು ಜರ ವ್ಯಾಧಿ ಮತ್ತೆ ಈ ತ್ರಿವಿಧ ಕ್ಲೇಶ, ಆಧ್ಯಾತ್ಮಿಕ್, ಆದಿಭೌತಿಕ್, ಆದಿದೇವಿ ಕ್ಲೇಶ, ಇದರಿಂದ ನಾವು ಹೇಗೆ ಹೊರಗೆ ಬರುವಂಥದ್ದು, ಇದು ಪ್ರಭುಪಾದ ನಮಗೆ ಕ್ಲೂ ಕೊಟ್ಟಿದ್ದಾರೆ. ಪ್ರಭುಪಾದ ಹೇಳುವಂಥದ್ದು, ಐ ಹ್ಯಾವ್ ಒನ್ ಕ್ಲೂ. ವಾಟ್ ಈಸ್ ದಟ್ ಕ್ಲೂ? ಎಂತ ಕ್ಲೂ? ಈಗ ಹೇಳ್ತಾರೆ, ಈಗ ಹೇಗೆಂದ್ರೆ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡುವಾಗ ಅವರಿಗೆ ಒಂದು ಕ್ಲೂ ಸಿಕ್ಕದೆ ಸಾಕು, ಎಲ್ಲ ಅದರ ಒಳಗೆ ಡೀಪ್ ಹೋಗ್ತಾರೆ, ಮತ್ತೆ ಅವರು ಪತ್ತೆ ಹಚ್ತಾರೆ ಎಂತ ಕ್ರೈಮ್ ಎಂತ ಅಂತ. ಕೆಲವೊಮ್ಮೆ ಯಾರು ಈ ಆರೋಪಿ, ಅವನಿಗೆ ಸಣ್ಣದೆಲ್ಲ ಕ್ಲೂ ಬಿಟ್ಟಿರ್ತಾನೆ, ಸಿಗ್ತದೆ. ಹಾಗೆ ಪ್ರಭುಪಾದ ಕೂಡ ಹೇಳುವಂಥದ್ದು, ಐ ಹ್ಯಾವ್ ಗಾಟ್ ಒನ್ ಕ್ಲೂ. ವಾಟ್ ಇಸ್ ದಟ್ ಕ್ಲೂ? ದಟ್ ಹೌ ಟು ಗೋ ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್ ಹೆಡ್. ಹೇಗೆ ಮರಳಿ ದೇವೋತ್ತಮನೆಡೆಗೆ ಹೋಗುವಂಥದ್ದು ಅದು ನನಗೆ ಗೊತ್ತುಂಟು.
ಹಾಗಾಗಿ ಭಕ್ತಿ ಸೇವೆಯಲ್ಲಿ ತೊಡಗುವುದರಿಂದ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗುವಂಥದ್ದು. ರಿಯಲ್ ಇಂಡಿಪೆಂಡೆನ್ಸ್ ಸಿಗುವಂಥದ್ದು ಯಾವಾಗ ನಾವು ಭಕ್ತಿ ಸೇವೆಯಲ್ಲಿ ತೊಡಗ್ತೇವೆ, ಅದು ರಿಯಲ್ ಇಂಡಿಪೆಂಡೆನ್ಸ್. ಯಾಕೆಂದ್ರೆ ಈ ಜನ್ಮ ಮೃತ್ಯು ಜರ ವ್ಯಾಧಿ ಸೈಕಲಿಂದ ಬಿಡುಗಡೆ, ತ್ರಿವಿಧ ಕ್ಲೇಶದಿಂದ ಎಲ್ಲರಿಂದ ಬಿಡುಗಡೆ, ಎಲ್ಲ. ಯಾಕೆಂದ್ರೆ ಮಾಯ ಮತ್ತೆ ನಿಮ್ಮನ್ನು ಬಿಟ್ಟುವುದಿಲ್ಲ. ತ್ರಿವಿಧ ಕ್ಲೇಶ ಅಂದ್ರೆ ಮಾಯ. ಯಾವಾಗ ನಾವು ಕೃಷ್ಣನಿಗೆ ಹತ್ತಿರ ಆಗ್ತೇವೆ, ಕೃಷ್ಣ ನೋಡಿಕೊಳ್ತಾನೆ, ಮಾಯ ಅಲ್ಲ. ಹಾಗಾಗಿ ನಾವು ನಿಜವಾದ ಇಂಡಿಪೆಂಡೆನ್ಸ್ ಅಂತ, ನಿಜವಾದ ಇಂಡಿಪೆಂಡೆನ್ಸ್ ಪ್ರಭುಪಾದ ಹೇಳುವಂಥದ್ದು, ರಿಯಲ್ ಇಂಡಿಪೆಂಡೆನ್ಸ್ ಮೀನ್ಸ್ ಕಂಪ್ಲೀಟ್ ಫೇತ್ ಇನ್ ದಿ ಮರ್ಸಿ ಆಫ್ ದಿ ಲಾರ್ಡ್ ವಿದೌಟ್ ಡಿಪೆಂಡೆನ್ಸ್ ಆನ್ ದಿ ಕಂಡೀಷನ್ ಆಫ್ ಮ್ಯಾಟರ್ ಅಂದ್ರೆ ಈ ಜಡವಸ್ತು. ಈಗ ನಾವೆಂತಾಗಿದೆ ಅಂದ್ರೆ ಈ ಜಡವಸ್ತುವಿನ ಮೇಲೆ ನಮಗೆ ಆಕರ್ಷಣೆ ಬಂದಿದೆ, ಇದರಿಂದ ನಾವು ಹೊರಗೆ ಬರಬೇಕು. ನಾವು ಟೋಟಲಿ ಕೃಷ್ಣನ ಮೇಲೆ ಡಿಪೆಂಡ್ ಆಗಬೇಕು. ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ಒಂದು ಬ್ರಾಹ್ಮಣಂದು ವಿಷಯ ಹೇಳಿದ್ದೇನೆ. ಬ್ರಾಹ್ಮಣ ಅವನಿಗೆ ಬಂದ 1 ಲಕ್ಷವನ್ನು ಕೂಡ ಭಗವಂತನಿಗೆ ಕೊಡ್ತಾನೆ. ಎಲ್ಲರೂ ಹೇಳ್ತಾರೆ, ಎಂತ ಮಾರೆ, ನಿನ್ಗೆ ತಲೆ ಸರಿ ಇಲ್ವೋ ಮಾರೆ, ಯಾಕೆ ನೀನು ಕೊಟ್ಟಿದ್ದೀಯಾ, ನಿನ್ಗೆ ಹುಚ್ಚ ನಿನಗೆ, ಹೀಗೆ ಹೇಳುವವರು ತುಂಬ ಮಂದಿ ಹೇಳ್ತಾರೆ. ಯಾರಾದರೂ ಎದುರೋಗಿ ಮಾಡುವವರಿಗೆ. ಅದೇ ರೀತಿ ಇವನಿಗೆ ತುಂಬ ಮಂದಿ ಹೇಳಿದ್ರು, ಆದ್ರೆ ಅವ ಯಾರನ್ನು ಕೂಡ ಲೆಕ್ಕಿಸಲಿಲ್ಲ. ಅವ ಕೊಟ್ಟ. ಮತ್ತೆ ಒಬ್ರು ಕೇಳಿದ್ರು, ಎಂತ ಆಯ್ತು, ಯಾಕೆ ನೀನು ಪೂರ್ತಿ ಕೊಟ್ಟಿದ್ದಿ, ನಾಳೆ ಇದನ್ನು ಯೋಚನೆ ಮಾಡಲಿ, ನಾಳೆ ಕೃಷ್ಣ ಇದ್ದಾನೆ. ಹಾಗೆ ಇಲ್ಲಿ ಅದನ್ನೇ ಪ್ರಭುಪಾದ ಹೇಳುವಂಥದ್ದು. ರಿಯಲ್ ಇಂಡಿಪೆಂಡೆನ್ಸ್ ಮೀನ್ಸ್ ಕಂಪ್ಲೀಟ್ ಫೇತ್ ಇನ್ ದಿ ಮರ್ಸಿ ಆಫ್ ದಿ ಲಾರ್ಡ್. ಕೃಷ್ಣ ವಿಲ್ ಪ್ರೊವೈಡ್. ಪ್ರಭುಪಾದ ಹೇಳುವಂಥದ್ದು, ಕೃಷ್ಣ ಇಸ್ ಪ್ರೊವೈಡಿಂಗ್ ಎಲಿಫೆಂಟ್ ಈಸ್ ಈಟಿಂಗ್ ಇನ್ ಅ ಡೇ 3 ಕ್ವಿಂಟಲ್, 300 kg ತಿಂತದೆ. ವೆನ್ ಕೃಷ್ಣ ಇಸ್ ಪ್ರೊವೈಡಿಂಗ್ ಫಾರ್ ದಿ ಎಲಿಫೆಂಟ್, ಕೃಷ್ಣ ಇಸ್ ಪ್ರೊವೈಡಿಂಗ್ ಫಾರ್ ಆಂಟ್, ನಮ್ಮನ್ನು ಬಿಟ್ಟಾಗ್ತಾನ, ನಮಗೆ ಕೂಡ ಕೊಡ್ತಾನೆ. ಆದ್ರೆ ನಮಗೆ ನಂಬಿಕೆಯ ಕೊರತೆ ಉಂಟು, ನಮಗೆ ನಂಬಿಕೆ ಇಲ್ಲ. ಈಗ ಅಡ್ವಾನ್ಸ್ ಡಿವೋಟಿ ಮತ್ತೆ ನಮಗೆ ಇರುವ ವ್ಯತ್ಯಾಸ ಅಂತ, ಅಡ್ವಾನ್ಸ್ ಡಿವೋಟಿಗೆ ಅಚಲವಾದ ನಂಬಿಕೆ ಉಂಟು, ಪ್ರಬಲವಾದ ನಂಬಿಕೆ, ಇಂಟೆನ್ಸ್ ಎಂತ ಹೇಳುವಂಥದ್ದು, ತುಂಬಾ ಬಲಿಷ್ಠವಾದ ನಂಬಿಕೆ. ಎಸ್, ಕೃಷ್ಣ ಕೊಡ್ತಾನೆ, ಯಾಕೆ ಕೊಡುವುದಿಲ್ಲ? ಐ ಆಮ್ ವರ್ಕಿಂಗ್ ಫಾರ್ ಕೃಷ್ಣ, ಕೃಷ್ಣ ವಿಲ್ ಪ್ರೊವೈಡ್. ವೈ ನಾಟ್ ಹಿ ವಿಲ್ ಪ್ರೊವೈಡ್? ಕೊಟ್ಟೆ ಕೊಡ್ತಾನೆ, ಈ ನಂಬಿಕೆ. ಹಾಗಾಗಿ ಭಕ್ತಿಯಲ್ಲಿ ನಾವು ಅಡ್ವಾನ್ಸ್ ಆಗುವುದಂದ್ರೆ ದಿವಸ ಹೋದಾಗೆ ನಮಗೆ ನಂಬಿಕೆ ಜಾಸ್ತಿ ಆಗಬೇಕು. ಈಗ ನಮ್ದು ನಂಬಿಕೆ, ನಾವು ಹೇಳಲಿಕ್ಕೆ ಭಕ್ತರು, ನಂಬಿಕೆ ಇಲ್ಲ ನಮಗೆ. ನಾವೆಂತಂದ್ರೆ ಕೃಷ್ಣನ ಹಿಡಿದಿದ್ದೇವೆ. ಹೇಗೆ ಹಿಡಿದಿದ್ದೇವೆ? ತುಂಬಾ ಸಪುರದ ಹಗ್ಗವನ್ನು ನಾವು ಹಿಡಿದಿದ್ದೇವೆ. ಇಲ್ಲ, ಅದು ಕೂಡ ಹೇಗೆ? ಹಲ್ಲಿನಲ್ಲಿ ಕಚ್ಚಿದ್ದೇವೆ ಈಗ ಅಷ್ಟೇ. ಆಕ್ಚುಲಿ ಕೈಯಲ್ಲಿ ಗಟ್ಟಿಯಾಗಿ ಹಿಡಿಬೇಕು. ದೃಢವಾದ ನಂಬಿಕೆ ಅಂದ್ರೆ ಅದು ನಮ್ಮ ನಂಬಿಕೆ. ಬೇಕಿದ್ರೆ ನೀವು ಇದು ಸೆಲ್ಫ್ ಅಸೆಸ್ಮೆಂಟ್ ನೀವೇ ನೋಡಿ, ಎಷ್ಟು ನಿಮಗೆ ನಂಬಿಕೆ ಬಂದಿದೆ ಕೃಷ್ಣನ ಮೇಲೆ, ಗೊತ್ತಾಗ್ತದೆ. ದೂದ್ ಕಾ ದೂದ್ ಪಾನಿ ಕಾ ಪಾನಿ. ಪ್ರಭುಪಾದ ಹೇಳುವಂಥದ್ದು ಫಲೇನ ಪರಿಷತ್, ಬೈ ದಿ ರಿಸಲ್ಟ್. ಹಾಗಾಗಿ ನಿಜವಾದ ರಿಸಲ್ಟ್ ಯಾವಾಗ ಗೊತ್ತಾಗುವಂಥದ್ದು? ಲೈಫ್ ಇಸ್ ಅ ಪ್ರಿಪರೇಷನ್, ಡೆತ್ ಇಸ್ ಎಕ್ಸಾಮಿನೇಷನ್. ನಮ್ಮ ಸಾವು ಬರುವಾಗ ಎಲ್ಲ ದೂದ್ ಕಾ ದೂದ್ ಪಾನಿ ಕಾ ಪಾನಿ. ಸಾವು ಯಾವಾಗ ಬರ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಆಗ ಎಲ್ಲರಿಗೂ ಗೊತ್ತಾಗ್ತದೆ ನಮ್ಗೆ ಎಷ್ಟು ನಂಬಿಕೆ ಉಂಟು ಕೃಷ್ಣನ ಮೇಲೆ ಅಂತ. ನಮಗೆ ಬಾಕಿ ವಿಷಯದಲ್ಲಿ ಎಷ್ಟು ಅಟ್ಯಾಚ್ಮೆಂಟ್ ಉಂಟು ಎಲ್ಲ ಗೊತ್ತಾಗ್ತದೆ, ಎಲ್ಲ. ಹಾಗಾಗಿ ನಾವು ಭಗವಂತನ ಕೃಪೆಗೆ ಟೋಟಲಿ ನಮ್ಮ ಪ್ರಭುಪಾದ ಅಂತ ಹೇಳುವಂಥದ್ದು ಇಲ್ಲಿ, ರಿಯಲ್ ಇಂಡಿಪೆಂಡೆನ್ಸ್ ಮೀನ್ಸ್ ಕಂಪ್ಲೀಟ್ ಫೇತ್ ಇನ್ ದ ಮರ್ಸಿ ಆಫ್ ದಿ ಲಾರ್ಡ್. ಕಂಪ್ಲೀಟ್ ಫೇತ್. ದಿವಸ ಹೋದಾಗೆ ಈ ನಂಬಿಕೆ ಜಾಸ್ತಿ ಆಗ್ಬೇಕು, ದೃಢವಾದ ನಂಬಿಕೆ ಆಗ್ಬೇಕು. ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನಂತ ನಿಷ್ಠ ಅಂದ್ರೆ ಫರ್ಮ್ ಫೇತ್, ಅಚಲವಾದ ನಂಬಿಕೆ. ಎಸ್, ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಓಕೆ, ಇವತ್ತು ಇಂಡಿಪೆಂಡೆನ್ಸ್ ಡೇ. ಹಾಗೆ ಎಲ್ಲರಿಗೂ ಇಂಡಿಪೆಂಡೆನ್ಸ್ ಡೇ ಹಾರ್ದಿಕ ಶುಭಾಶಯಗಳು. ಹರೇ ಕೃಷ್ಣ. ಎಸ್, ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಕೃಷ್ಣ ಪ್ರಭುಜಿ, ಧನ್ಯವಾದ. ಎಲ್ಲರಿಗೂ ಗೊತ್ತಾಯ್ತಲ್ಲ ಇಂಡಿಪೆಂಡೆನ್ಸ್ ಅಂದ್ರೆ ಎಂತ ಗೊತ್ತಾಯ್ತಲ್ಲ? ಹೌದು ಪ್ರಭುಜಿ. ಓಕೆ, ಅಷ್ಟು ಗೊತ್ತಾದ ಸಾಕು.
ಸ್ವಲ್ಪ ಗೊತ್ತಾದ್ರೆ ಸಾಕು. ಧನ್ಯವಾದಗಳು ಪ್ರಭುಜಿ. ಇವತ್ತು ಏಕಾದಶಿ ಪ್ರಭುಜಿ. ಏಕಾದಶಿ ನಾಳೆ ನಾಳೆ ಎಂತ ಆಗ್ತದೆ ಅಂದ್ರೆ ನೋಡಿ, ಕಲಿಯುಗದಲ್ಲಿ ಜಸ್ಟ್ ಒಂದು ನಿಮಿಷ, ಕಲಿಯುಗದಲ್ಲಿ ಜಸ್ಟ್ ಬೈ ಹ್ಯಾವಿಂಗ್ ದ ಡಿಸೈರ್, ಹೇಗೆಂದ್ರೆ ಹಿಂದಿನ ಕಾಲದಲ್ಲಿ ಸತ್ಯಯುಗದಲ್ಲಿ ನೀವು ಎಂತಾದ್ರೂ ಯೋಚನೆ ಮಾಡಿದ್ರೆ ಅದಕ್ಕೆ ಕೂಡ ಪಾಪ ಉಂಟಂತೆ. ಈ ಕಲಿಯುಗದಲ್ಲಿ ಹಾಗೆ ಅಲ್ಲ. ಕಲಿಯುಗದಲ್ಲಿ ನೀವು ಎಂತ ಹೇಳುವಂಥದ್ದು, ಕೆಟ್ಟದ್ದು ಯೋಚನೆ ಮಾಡಿದ್ರೆ ಅದಕ್ಕೆ ಇಲ್ಲ, ಪಾಪ ಇಲ್ಲ. ಆದರೆ ಒಂದು ಬೆನಿಫಿಟ್ ಅಂತಂದ್ರೆ ಕಲಿಯುಗದಲ್ಲಿ ನೀವೀಗ ಎಸ್ ರಿಯಲ್ ಇಂಡಿಪೆಂಡೆನ್ಸ್ ಮೀನ್ಸ್ ಫರ್ಮ್ ಫೇತ್ ಆನ್ ಸುಪ್ರೀಂ ಲಾರ್ಡ್, ಇಷ್ಟು ನೀವು ನಿಮ್ಮ ಮೈಂಡಲ್ಲಿ ಬಂತು, ಅದಕ್ಕೆ ನಿಮಗೆ ಲಾಭ ಉಂಟು. ಹಾಗೆ ಅಟ್ಲೀಸ್ಟ್ ಇವತ್ತಿನ ದಿವಸ ಸ್ವಲ್ಪ ಆ ಮೈಂಡಲ್ಲಿ ನಾವು ಭರಿಸುವ ಹಾಗೆ ಮಾಡಿದರೆ ನಮ್ಮ ಜೀವನ ಸಾರ್ಥಕ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ವಂಶಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವ